ಹೇಳಿದ್ರು. ಏನು? ಯುಕ್ತಿ ಯುಕ್ತಂ ವಚೋ ಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಯುಕ್ತವಾದ ಮಾತನ್ನು ಗಿಣ್ಣಿ ಹೇಳಿದರು ಮಗು ನುಡಿದರು ಹೇಳಬೇಕಂತೆ. ಕೇಳಬೇಕಲ್ಲ? ಹೇಳೋಣ. ನಮ್ಮ ಮಕ್ಕಳಿಗೆ ಹೊರಟದ್ದು ಯುದ್ಧಕ್ಕಲ್ವಾ? ಯುದ್ಧಕ್ಕೆ ಅವರಾಗೆ ಹೊರಟದ್ದ? ಅಲ್ಲ, ಕರೆ ಬಂದಿದೆ. ಕರೆ ಬಂದಿದೆ ಅಂದ್ರೆ ಅವರ ಪರಾಕ್ರಮ ಏನು ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಅವರು ಗಂಧರ್ವ ಏನು, ಸಾಕ್ಷಾತ್ ಬ್ರಹ್ಮನ ಎದುರಿಗೂ ಬಂದರೂ ಕೂಡ ಹೋರಾಡೋದಕ್ಕೆ ಶಕ್ತರನ್ನ ನೀವು ಸುಮ್ಮನೆ ಬಂದವರನ್ನು ತಡೆದು ನಿಲ್ಲಿಸಿ ಉತ್ಸಾಹವನ್ನು ಮಾಡ್ತಾ ಇದ್ದೀರ. ಏನಿದೆ ಭೀಷ್ಮ? ಅಮ್ಮ, ಅವರು ನದಿಯಲ್ಲಿ ಹೊರಟರು. ಹೌದು, ಮೊದಲ ಹೊರೆಯಲ್ಲಿ ಜಾಟ ಮಾಡ್ಲಮ್ಮ. ನನ್ನ ಮಕ್ಕಳವರು ಸಮುದ್ರಕ್ಕೆ ವಿರುದ್ಧವಾಗಿಯೂ ಕೂಡ ಈಜುವುದಕ್ಕೆ ಶಕ್ತರವರು. ಅದು ಗೊತ್ತುಂಟ. ಸಾಕಿದವಳು ನಾನು, ಹಾವಣಿಸಿದವಳು ನಾನು. ನಿನ್ನ ಆತ್ಮವಿಶ್ವಾಸ ದೊಡ್ಡದೇ, ಆದರೆ ಭವಿಷ್ಯದಲ್ಲಿ ಚಂದ್ರಾನ್ವಯಕ್ಕೆ ಜನ ಇಲ್ಲ ಆಗಬಾರದಮ್ಮ. ಆಗುದಿಲ್ಲ. ಯಾಕೆ ಹೇಳು? ವಿದ್ಯೆಯನ್ನು ಕಲಿತಿದ್ದಾರೆ. ಆ ಕಲಿತಂತಹ ವಿದ್ಯೆಯನ್ನು ಪ್ರದರ್ಶಿಸಬೇಕಾದ್ರೆ ಯಾರೊಡನೆ ಯುದ್ಧವನ್ನು ಮಾಡಬೇಕಾಗುತ್ತದೆ. ಸುಮ್ಮನೆ ಅವರ ಮನೆಯೊಳಗೆ ಕುತ್ಕೊಂಡ್ರೆ ಅದು ಯುದ್ಧ ಆಗ್ತದೆ, ಅವರಿಗೆ ತರಗತ ಆಗ್ತದ? ಇಲ್ಲವಲ್ಲ. ಹಾಗಾಗಿ ಈಗ ಒಂದು ಆಹ್ವಾನ ಬಂದಿದೆ. ಈಗ ನೋಡವರು ವಿಜಯವನ್ನು ಸಾಧಿಸಿ ಹಿಂದೆ ಬರುವಂತಹ ಚಂದವನ್ನು ಕಾಣಬೇಕು. ಅದನ್ನು ಬಿಟ್ಟು ಮಕ್ಕಳನ್ನು ಪ್ರೋತ್ಸಾಹಿಸಿಬಿಟ್ಟು ಬೇಡ ಬರಬೇಡಿ ಅಂತ ಹೇಳಿ ತಡೆದು ನಿಲ್ಲಿಸ್ತಾನೆ ಭೀಷ್ಮ. ನಿನ್ನ ಮಕ್ಕಳ ಉತ್ಕರ್ಷೆಯ ಬಗ್ಗೆ ನಿನ್ನ ಲಕ್ಷ್ಯ ಎಷ್ಟು ಅಂತಾದ್ರೆ ನನ್ನ ಆಕ್ಷೇಪ ಇಲ್ಲಪ್ಪ. ಇಲ್ಲವಲ್ಲ? ಖಂಡಿತ ಇಲ್ಲ. ನಾನು ಹೇಳಿದ ಹಾಗೆ ಕೇಳಬೇಕು. ಆದಿತ್ತಲ್ವಾ? ಓಹೋ, ಅವಳು ಅರ್ಥ ಮಾಡಿಕೊಳ್ಳಲಿಲ್ಲ ಅಂತಾದರೆ ಉಳಿಸುವುದಕ್ಕೆ ನಾವ್ಯಾರು? ನಾವು ಕರ್ತರಲ್ಲವಲ್ಲ. ಆದ್ದರಿಂದ ಜಗದ ರಕ್ಷಕನಾದ ಹರಿಯೇ ಕರ್ತನಿದ್ದಾನೆ. ಅವನ ಇಚ್ಛೆ ಹೇಗುಂಟು ಹಾಗಾಗಲಿ. ಕೈ ಚಳಕ ನನ್ನದಿ. ಅರ್ಥ ಆಯ್ತಲ್ವಾ? ಏನು ಬ್ರಹ್ಮಚಾರಿ? ಏನು ಗೊತ್ತು? ಏನು ಗೊತ್ತು ನಿನಗೆ? ಜಾಗಟೆಕೋರು ಕೊಟ್ಟವರು ಬೇರೆ, ಕೊಟ್ಟವರು ಹೇಳುವುದು ಜಾಗಟೆಕೋರು ನಮ್ಮನ್ನು ಮಡಿಯುವಾಗ ಜಾಗ್ರತೆ. ಅದನ್ನೇ ಹೇಳಿದ್ದು ನಾನು. ಅರ್ಥ ಆಯ್ತಲ್ವಾ? ಎರಡು ಮಾತಾಡಿದ್ದೀರ ನೀವು. ನನ್ನ ಮುಂದೆ ನಿಂತು ಮಾತಾಡೋದಲ್ಲ. ಏನು ಉತ್ತರ ಕೊಡ್ಬೇಕು? ಕೊಡು. ನನ್ನ ಮಗನ ಕಳಿಸಿದ್ರೆ ಹೌದಾ? ನೀನು ಅವರನ್ನು ಹೋಗಿ ಹೇಳಬೇಡ. ಹೀಗೆ ಸತ್ಯವತಿ ಹೇಗೆ ಹೀಗೆ ಹೇಳಿದ್ದಾರೆ ನಹುಷ ಮುಖ್ಯರೆಲ್ಲ ಆಡಿ ಬಾಡಿ ಬೆಳಗಿಸಿದಂತಹ ಧರ್ಮ ಸಿಂಹಾಸನ. ಇದನ್ನು ಒಬ್ಬ ಭೀಷ್ಮ ಸುಳ್ಳುಗಾರನಾಗಿ ಪಿತೃವಾಕ್ಯವನ್ನು ಮೀರಿ ನಡೆದವನಾಗಿ ಏರುವುದಕ್ಕೆ ಸರ್ವತಾ ಸಿದ್ಧ ಎನ್ನುವಮ್ಮ. ಇದು ಉತ್ತರದ ಎತ್ತರದಿಂದ ದಕ್ಷಿಣಾವರ್ತದ ತುತ್ತ ತುದಿವರೆಗೆ ಆದ್ರೇನು ಹಿಮಾಚಲ ವ್ಯರ್ಥವಾದ ಪರ ಖಂಡದ ಕೇಂದ್ರ ಸಿಂಹಾಸನ ತಾಯೇ. ಇಂಥ ಸಿಂಹಾಸನವನ್ನು ಏರುವುದಕ್ಕೆ ಪ್ರತಿಜ್ಞಾಬದ್ಧನಾದ ಭೀಷ್ಮ ಸಿದ್ಧನಿಲ್ಲ. ಒಂದು ವೇಳೆ ಚಂದ್ರನ ತಂಪನ್ನು ಬಿಡಲಿ, ಸೂರ್ಯ ಪ್ರಖರತೆಯನ್ನು ಬಿಡಲಿ, ಭೂಮಿ ಗಂಧವನ್ನು ಬಿಡಲಿ, ಜಲ ರಸವನ್ನು ಬಿಡಲಿ, ಈ
ಯಾವ ಕಾಲಕ್ಕೂ ರಥೆಯ ದಿಪ್ಪ ಪೀಠವನ್ನು ಏರುವುದಿಲ್ಲ. ಭೀಷ್ಮ, ನೀನು ಧರ್ಮ ಸಿಂಹಾಸನವನ್ನು ಏರುವುದಿಲ್ಲ. ನಿನ್ನ ಪ್ರತಿಜ್ಞಾ ವಾಕ್ಯದಂತೆ ನೀನು ಮದುವೆಯಾಗುವುದಿಲ್ಲ. ಇಲ್ಲ, ನೀನು ಮದುವೆಯಾಗದೆ ಹೋದರೆ ಸಂಸಾರ ಮತ್ತೆ ವೃಕ್ಷ ಬೆಳೆಯುವುದಿಲ್ಲ. ಬೆಳೆಯುತ್ತಮ್ಮ, ದಾರಿ ಇಲ್ಲ ಅಂತ ಯೋಚಿಸಬೇಡ. ದಾರಿ ಇದೆ. ನಿನ್ನ ಇಬ್ಬರು